ನಮ್ಮ ಈ ಒಂದು ಮಂಗಳೂರು ಅನ್ನುವಂತಹ ಪ್ರದೇಶ ಅದು ಬಹಳ ಮಹತ್ತರವಾದಂಥ ಸ್ಥಾನವನ್ನು ಮತ್ತು ಭಾವನಾತ್ಮಕವಾದಂಥ ಸ್ಥಾನವನ್ನು ಪಡೆದಿದೆ. ಅಂಥದ್ರಲ್ಲಿ ನಮ್ಮ ಜಿಲ್ಲೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಎನ್ನುವ ಹೆಸರನ್ನು ಬದಲಿಸಿ ಮಂಗಳೂರು ಜಿಲ್ಲೆ ಎನ್ನುವ ಹಾಗೆ ಮರುನಾಮಕರಣ ಮಾಡುವಂಥ ಒಂದು ಉತ್ತಮ ಉದ್ದೇಶದೊಂದಿಗೆ ಈ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಮಾಹಿತಿಗಳನ್ನು ನಿಮ್ಮೆದುರು ಇಡ್ತಾ ಇದ್ದೇವೆ. ಇದು ಯಾಕಂತ ಕೇಳಿದರೆ ಎಲ್ಲ ತುಳುಪರ ಬಂಧುಗಳಿಗೆ ಅಲ್ಲ ತುಳು ಭಾಷಾಪರ ಬಂಧುಗಳಿಗೆ ಮಂಗಳೂರು ತಾಲೂಕು ಏನಿದೆಯೋ ಅದನ್ನು ಮಂಗಳೂರು ಜಿಲ್ಲೆ ಅನ್ನುವ ರೀತಿಯಲ್ಲಿ ಮಾಡುವುದಕ್ಕಾಗಿ ಎಲ್ಲ ತುಳುವರ ಹೃದಯಾಂತರಾಳಕ್ಕೆ ಈ ಕಾರಣವನ್ನು ಸ್ಪಷ್ಟೀಕರಿಸುವುದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ನಡೀತಾ ಇದೆ. 2000 ವರ್ಷಗಳ ದಾಖಲಾತ್ಮಕ ಇತಿಹಾಸ ಇರುವಂಥ ನಮ್ಮ ಜಿಲ್ಲೆಗೆ ವಿವಿಧ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಹೆಸರಿತ್ತು. ಸಾರ್ವತ್ರಿಕವಾಗಿ ತುಳುನಾಡು ಎಂದು ಈಗಿನ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡನ್ನು ಒಳಗೊಂಡಂತಹ ಭೂಭಾಗಕ್ಕೆ ರಾಜಕೀಯ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಹೆಸರು ಈಗಾಗಲೇ ಇತ್ತು. ಸುಮಾರು 2000 ವರ್ಷಗಳ ಹಿಂದೆ ಸಂಗಮ್ ಸಾಹಿತ್ಯದಲ್ಲಿ ನಾವು ಗಮನಿಸಿದರೆ ತಮಿಳಿನ ಸಂಗಮ್ ಸಾಹಿತ್ಯವಾದ ಅಗನಾನೂರು ಎಂಬ ಕಾವ್ಯಮಾಲೆಯ 13ನೇ ಪದ್ಯದಲ್ಲಿ ತುಳುನಾಡು ಎನ್ನುವ ಉಲ್ಲೇಖವಿರುವುದು ನಮಗೆ ಹೆಮ್ಮೆಯ ವಿಷಯ. ನಮ್ಮ ಪ್ರದೇಶದ ಇದು ಪುರಾತನ ದಾಖಲೆಯಾಗಿದೆ. ಮುಂದೆ ಅಳುಪರು, ಪಲ್ಲವರು, ಹೊಯ್ಸಳರು, ವಿಜಯನಗರ ಕೆಳದಿ ರಾಜರು ತುಳು ವಿಷಯ, ತುಳು ದೇಶ, ತುಳು ರಾಜ್ಯ ಎಂದು ನಮ್ಮ ಅವಿಭಜಿತ ಜಿಲ್ಲೆಗಳನ್ನು ಗುರುತಿಸಿರುವುದು ಇತಿಹಾಸದ ಪುಟಗಳಲ್ಲಿ ಸ್ಥಿರವಾಗಿರುವಂಥ ದಾಖಲೆಯಾಗಿದೆ. ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ಮಂಗಳೂರು ರಾಜ್ಯ, ಬಾರ್ಕೂರು ರಾಜ್ಯ ಎಂದು ಈಗಿರುವ ತುಳುನಾಡನ್ನು ವಿಭಾಗಿಸಿ ಆಡಳಿತಾತ್ಮಕವಾಗಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರು ರಾಜ್ಯವನ್ನಾಗಿಸಿರುವುದು ಮಂಗಳೂರು ಎಂಬ ಹೆಸರಿಗಿರುವಂಥ ಐತಿಹಾಸಿಕ ಒಂದು ಮಹತ್ವವನ್ನು ನಾವು ಸಾರಬಹುದು. ಇಷ್ಟಲ್ಲದೆ ಅನೇಕ ವಿದೇಶಿ ವಿದ್ವಾಂಸರು ತಮ್ಮ ದಾಖಲೆಗಳಲ್ಲಿ ಮಂಗಳೂರನ್ನು ಉಲ್ಲೇಖಿಸಿರ್ತಾರೆ. 1931ರಲ್ಲಿ US ಪನಿಯಾಡಿಯವರು ದಕ್ಷಿಣ ಕನ್ನಡ ಜಿಲ್ಲೆಗೆ ತುಳುನಾಡು ಜಿಲ್ಲೆ ಎಂಬ ಹೆಸರಿಡಬೇಕೆಂದು ಜಿಲ್ಲಾ ಪರಿಷತ್ತಿನಲ್ಲಿ ಮಂಡಿಸಿದಾಗ ಅಲ್ಲಿರುವಂಥ ಬಹುಸಂಖ್ಯಾತರು ಏನು ಹೇಳಿದರು ಅಂತ ಹೇಳಿದರೆ ಮಂಗಳೂರು ಎನ್ನುವ ಹೆಸರಿಡಬೇಕು ಅನ್ನೋಂಥ ಕೂಗು ಆ ಪರಿಷತ್ತು ಸದಸ್ಯರಿಂದ ಬಂದಿತ್ತು. ಆದ್ದರಿಂದ ಅದು ಅಲ್ಲೇ ನಿಂತು ಹೋಯಿತು. ಇದನ್ನು ಮುಂದುವರಿಸುವಂಥ ಇದೊಂದು ಹಕ್ಕೊತ್ತಾಯವಾಗಿದೆ. ನಮ್ಮ ನೆಲವನ್ನು ಆಕ್ರಮಿಸಿ ನಮ್ಮನ್ನು ದಾಸ್ಯಕ್ಕೆ ದೂಡಿ ಪರತಂತ್ರರನ್ನಾಗಿಸುವ ಹುನ್ನಾರವನ್ನು ಮಾಡಿದ ಪೋರ್ಚುಗೀಸರು ಮತ್ತು ಬ್ರಿಟಿಷರು ನೀಡಿದ ಬಳುವಲಿ ಹೆಸರೇ ಈ ಕೆನರಾ. ಮುಂದೆ ಇದು ಕೆನರಾ ವಿಭಜನೆಗೊಂಡು ನಾರ್ತ್ ಕೆನರಾ, ಸೌತ್ ಕೆನರಾ ಆಗಿ ಮುಂದೆ ಅಪಭ್ರಂಶವಾಗಿ ಕನ್ನಡ ಎಂದು ಬದಲಾಯಿತು. ಆದ್ದರಿಂದ ದಾಸ್ಯದ ಸಂಕೋಲೆಯಿಂದ ನಮ್ಮ ದೇಶ ಮುಕ್ತಿಯನ್ನು ಪಡೆದರೂ ಕೂಡ ಇನ್ನೂ ಕೂಡ ನಮ್ಮ ನಗರಗಳು ಅರ್ಥವಿಲ್ಲದ ವಸಾಹತುಶಾಹಿಗಳ ನಿಶಾನೆ ಎಂಬಂತೆ ಅವರು ನೀಡಿದ ಹೆಸರುಗಳಿಗೆ ಒಗ್ಗಿಕೊಂಡಿರುವುದು. ಅಂಥ ಹೆಸರಿನಲ್ಲಿ ಇನ್ನೂ ಆಡಳಿತ ನಡೆಸುತ್ತಿರುವುದಕ್ಕೆ ನಮ್ಮ ದಕ್ಷಿಣ ಕನ್ನಡ ಸಾಕ್ಷಿ ಅಂತ ಹೇಳ್ತೇವೆ. ಇದಕ್ಕೆ ಪೂರಕವಾಗಿ ಒಂದಷ್ಟು ಮಾಹಿತಿಗಳನ್ನು ಹೇಳುವುದಂತಿದ್ರೆ ಈ ನೆಲದ ಮೂಲ ಅಸ್ಮಿತೆ ಇಲ್ಲಿನ ದೈವಾರಾಧನೆ ಅಲ್ಲಿನ ಪ್ರಾಚೀನ ನುಡಿಗಟ್ಟುಗಳಲ್ಲಿ ಬರ್ತದೆ. ಪ್ರಾಚೀನ ಅಂತೇಳಿದರೆ ಅತಿ ಪ್ರಾಚೀನ ದೈವಗಳ ನುಡಿಕಟ್ಟುಗಳಲ್ಲಿ ಬರ್ತದೆ. ಮಾನಿಮಂಗಾರಂದ ಎರಮನೆಡೆ ಉಲ್ಲೆರೆ ಬಾಲಂದಂಗರಸು ಮೋವಂದರ್ವತ್ತನ ತೊಟ್ಟಿಲಿಗಿಯರನಗ ಪಂಥಿಪರಕ್ಕೆ ಕಟ್ಟದಿ ಮುಡಿಪು ಅಂತ ಬರ್ತದೆ. ಅದು ಬಲವಂಡಿ ದೈವದ ಪಾರ್ಧನದಲ್ಲಿ ಬರ್ತದೆ. ಇದು ಮಂಗಾರ ಅನ್ನುವಂಥ ಹೆಸರು ಅದಕ್ಕೆ ಉಲ್ಲೇಖಿತ್ತು ಅನ್ನೋದಕ್ಕೆ. ಇನ್ನೊಂದು ತುಳುನಾಡಿನಲ್ಲೇ ಅತಿ ಪ್ರಾಚೀನ ಕ್ಷೇತ್ರ ಮತ್ತು ದೊಡ್ಡ ದೈವವಾಗಿ ಹೆಸರಿಸುವಂಥ ಮಲರಾಯ ದೈವದ ಒಂದು ನುಡಿಕಟ್ಟಲ್ಲಿ ಬರ್ತದೆ. ಪುತ್ಯದ ಕರ್ತುಲೆಗೆ ಪುತ್ತೆಡು ಸಿಂಹಾಸನ, ಮಂಗಾರದ ಕರ್ತುಲೆಗೆ ಮಂಗಾರಡು ಸಿಂಹಾಸನ ಅಂತ ನುಡಿಕಟ್ಟುಗಳಿದ್ದಾವೆ. ಆದ್ದರಿಂದ ಮಂಗಾರ ಎನ್ನುವ ಶಬ್ದವೇ ಮಂಗಳೂರು ಆಗಿ ಪರಿವರ್ತನೆಗೊಂಡಿದೆ. ಮಂಗಳೂರು ಅನ್ನುವುದಕ್ಕೆ ಯಾವುದೇ ರೀತಿಯ ರಾಜಕೀಯ ಭೇದವಿಲ್ಲ, ಭಾಷಾ ಭೇದವಿಲ್ಲ, ಜನಾಂಗೀಯ ಭೇದವಿಲ್ಲ. ಎಲ್ಲರೂ ಸೇರಿ ಮಂಗಳೂರು ಅನ್ನುವಂಥದ್ದು ಬೇಕು ಅನ್ನೋದಕ್ಕೆ ಒಂದಷ್ಟು ಬೇರೆ ಬೇರೆ ಕೂಗುಗಳಿತ್ತು. ಅದು ಕುಡ್ಲ ಆಗಬೇಕು, ಮಂಗಳಾಪುರ ಆಗಬೇಕು, ಬೇರೆ ಬೇರೆ ಹೆಸರುಗಳಿತ್ತು. ಆದರೆ ಅತಿ ಹೆಚ್ಚಿನ ಜನರು ದಾಖಲೆಗಳನ್ನು, ಹಿಂದಿನ ದಾಖಲೆಗಳನ್ನು, ಪ್ರಾಚೀನ ದಾಖಲೆಗಳನ್ನು, ಆರಾಧನಾ ದಾಖಲೆಗಳನ್ನು ಎಲ್ಲ ಉಲ್ಲೇಖ ಮಾಡಿ ಇದನ್ನು ಈ ರೀತಿ ಬೇಕು ಅನ್ನುವಂತಾಗಿ ಮಂಗಳೂರು ನಮಗೆ ಜಿಲ್ಲೆ ಆಗಬೇಕು ಅನ್ನುವಾಗಿ ನಾವು ನಿರ್ಧಾರ ಮಾಡಿದ್ದೇವೆ. ತುಂಬ ಒಂದಷ್ಟು
ನಿಮಗೆ ಮಾಹಿತಿಗಳನ್ನು ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ವಿಜಯನಗರದ ಅರಸರ ಕಾಲದಿಂದಲೂ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದ್ದ ಐತಿಹಾಸಿಕ ಹೆಸರು ಮಂಗಳೂರು ರಾಜ್ಯ. ವಿಜಯನಗರ ಕಾಲದಲ್ಲಿ ಪ್ರಸ್ತುತ ತಾಲೂಕಿಗೆ ಸೀಮಿತವಾಗಿರುವಂತಹ ಮಂಗಳೂರು ಹೆಸರನ್ನು ಇಡೀ ಜಿಲ್ಲೆಗೆ ಇಡಬೇಕು ಎನ್ನುವಂಥದ್ದು ಪಕ್ಷಾತೀತವಾಗಿ ರಾಜಕಾರಣಿಗಳು, ಸಾಮಾಜಿಕ ಚಿಂತಕರು, ತುಳುವರು ಮತ್ತು ಧಾರ್ಮಿಕ ಮುಖಂಡರ ಬೇಡಿಕೆಯಾಗಿದೆ. ತಾಲೂಕು ಕೇಂದ್ರದ ಹೆಸರನ್ನು ಇಡೀ ಜಿಲ್ಲೆಗೆ ಇಟ್ಟ ಹೆಸರು ನಿಮಗೆ ಗೊತ್ತಿರಬಹುದು, ಸಾಕಷ್ಟಿದೆ. ಧರ್ಮಾತೀತವಾಗಿ ಜಿಲ್ಲೆಯ ಹೊರಗೆ ಮತ್ತು ದೇಶ ವಿದೇಶಗಳಲ್ಲಿ ಇಲ್ಲಿನ ಮೂಲ ನಿವಾಸಿಗಳನ್ನು ಮಂಗಳೂರಿನವರೆಂದೇ ಗುರುತಿಸಿರುವುದು ಇಲ್ಲಿ ನಾವು ಉಲ್ಲೇಖಾರ್ಹ ವಿಷಯ ಆಗ್ತದೆ. ಈಗಾಗಲೇ ಬಜಪೆಯ ವಿಮಾನ ನಿಲ್ದಾಣ, ಬಂದರು, ವಿಶ್ವವಿದ್ಯಾನಿಲಯ, ರೈಲ್ವೆ ಝೋನ್ಗೆ ಮಂಗಳೂರು ಅಂತಲೇ ಕರೀತಾ ಇರುವಂಥದ್ದು ನಾವೆಲ್ಲ ಗಮನಿಸಬಹುದು. ಹಲವಾರು ವರ್ಷಗಳ ಬೇಡಿಕೆ ಮತ್ತು ಸತತ ಪ್ರಯತ್ನ ಮಂಗಳೂರು ಬ್ರ್ಯಾಂಡ್ನಿಂದ ಮುಂದೆ ಉದ್ದಿಮೆಗಳು, IT ಕಂಪನಿಗಳು ಮತ್ತು ಇತರ ಯೋಜನೆಗಳಿಗೆ ಸಹಕಾರಿಯಾಗ್ತದೆ. ಬೆಂಗಳೂರಿನಷ್ಟೇ ಪ್ರಖ್ಯಾತಿ ಪಡೆಯಬಲ್ಲ ಸಾಮರ್ಥ್ಯವಿರುವ ನಮ್ಮ ಜಿಲ್ಲೆಯಾಗಿ ಬೆಳೆಯಲು ಬ್ರಾಂಡ್ ಮಂಗಳೂರು ಸಹಕಾರಿ. ಯಾಕಂತೇಳಿದರೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವರು ಅನ್ನೋಂಥ ಹೆಸರು ನಮ್ಮ ಮಂಗಳೂರಿಗಿದೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದ ಜನಕ ಮಂಗಳೂರು ಎನ್ನುವಂಥದ್ದು ಎಲ್ಲರಿಗೆ ಗೊತ್ತಿದೆ. ಮತ್ತು ವಸಾಹತುಶಾಹಿಗಳಾಗಿರುವಂಥ ಬ್ರಿಟಿಷರು, ಪೋರ್ಚುಗೀಸರು ನೀಡಿದಂಥ ಹೆಸರನ್ನು ಅಳಿಸಿ ನಮ್ಮ ಭಾರತೀಯ ಅಂದರೆ ದೇಶೀಯ ಹೆಸರನ್ನು ನೀಡುವಂಥದ್ದು ನಮ್ಮ ಹಕ್ಕೊತ್ತಾಯದ ಕಾರಣ ಆಗಿದೆ. ಈಗಾಗಲೇ ಮಂಗಳೂರು ತಾಲೂಕಿರುವುದರಿಂದ ಈ ಹೆಸರನ್ನು ಜಿಲ್ಲೆಗೆ ಇಡುವುದರಿಂದ ಕಾನೂನಾತ್ಮಕವಾಗಿ ತೊಡಗು ಬರುವುದಿಲ್ಲ. ಜಿಲ್ಲೆಯ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮಂಗಳೂರಿನ ಹೆಸರಿನ ಕುರಿತು ತುಂಬ ಒಲವನ್ನು ತೋರಿಸಿರುವುದು ಇದಕ್ಕೆ ಕಾರಣ ಆಗಿರ್ತದೆ. ಆದ್ದರಿಂದ ನಾವು ಎಲ್ಲ ಮಾಧ್ಯಮಗಳ ಮುಖೇನ, ಒಂದಷ್ಟು ನಾಯಕರುಗಳ ಮುಖೇನ, ಮಾಧ್ಯಮದೆದುರು ಜನಮಾನಸಕ್ಕೆ ನಾವು ಭಿನ್ನವಿಸುವುದಿಷ್ಟೇ. ಇದುವರೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹಿಂದೆ ಇತ್ತು. ಆಮೇಲೆ ಅದು ವಿಭಜಿತವಾಗಿ ಉಡುಪಿಗೆ ಆ ಪ್ರಾದೇಶಿಕ ಹೆಸರೇ ಬಂದಿದ್ದು, ಉಡುಪಿ ಜಿಲ್ಲೆ ಅಂತೇಳಿ. ಇಲ್ಲಿ ದಕ್ಷಿಣ ಕನ್ನಡ ಅಂತ ಉಳಿದೋಯ್ತು. ಹಾಗಾಗಬಾರ್ದು. ಇಲ್ಲಿ ಮಂಗಳೂರು ಅನ್ನೋಂಥದ್ದು ಆಗಬೇಕು ಅನ್ನೋಂಥದ್ದು ಎಲ್ಲರ ಇಲ್ಲಿನ ಒಂದು ಮಕ್ಕಳಿಂದ ಹಿಡಿದು ಅಬಾಲ ವೃದ್ಧರವರೆಗೆ ಎಲ್ಲರ ಆಶಯ. ಅದನ್ನು ನಡೆಸಿಕೊಡಬೇಕು ಅನ್ನೋಂಥ ಬೇಡಿಕೆಗಳನ್ನು ಸರ್ಕಾರದ ಎದುರು ಇಡುವುದಕ್ಕೆ ಈ ಪತ್ರಿಕಾಗೋಷ್ಠಿ ನಡೀತಾ ಇದೆ. ಇದಕ್ಕೆ ಬಂದಿರುವಂಥ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಇಡ್ತಾ ಇದ್ದೇನೆ. ಈಗಾಗಲೇ ದಯಾನಂದ್ ಕತ್ತಲ್ ಸರ್ ಅವರು ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಮಂಗಳೂರು ಜಿಲ್ಲೆ ಅನ್ನುವ ಹೆಸರಿಗೆ ಬದಲಾಯಿಸಬೇಕು ಅನ್ನೋ ಹಕ್ಕೊತ್ತಾಯ ನಾವು ಮಾಡ್ತಾ ಇದ್ದೇವೆ. ಇದಕ್ಕೊಂದು ಮಂಗಳೂರು ಜಿಲ್ಲಾ ತುಳುಪರ ಹೋರಾಟ ಸಮಿತಿ ಅಂತ ಸಮಾನ ಮನಸ್ಕರ ಸಮಿತಿಯನ್ನು ಮಾಡಿದ್ದೇವೆ. ಈ ಸಮಿತಿಯಲ್ಲಿ ಯಾರು ಅಧ್ಯಕ್ಷರು ಅಲ್ಲ, ಯಾರು ಉಪಾಧ್ಯಕ್ಷರು, ಸದಸ್ಯರು ಯಾರೂ ಇಲ್ಲ. ಇಲ್ಲಿ ಯಾರು ಮುಖ್ಯರೂ ಅಲ್ಲ, ಯಾರು ಅಮುಖ್ಯರೂ ಅಲ್ಲ ಅನ್ನುವ ಒಂದು ವಿಚಾರವನ್ನು ನಾವು ಮುಂದಿಟ್ಕೊಂಡು ಈ ಒಂದು ಹಕ್ಕೊತ್ತಾಯಕ್ಕೆ ಮುಂದಾಗಿದ್ದೇವೆ. ಕಡಲ ಕಿನಾರೆಯಲ್ಲಿರುವ ಈ ಒಂದು ರಮಣೀಯವಾದ ಭೂಪ್ರದೇಶಕ್ಕೆ ಕೆನರಾ ಎನ್ನುವ ಹೆಸರು ಬರ್ತದೆ. ಈಗಿನ ಪರಿಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಎಲ್ಲವೂ ಕಡಲ ಕಿನಾರೆಯಲ್ಲಿರುವಂಥ ಊರುಗಳು. ಪೋರ್ಚುಗೀಸರ ಕಾಲದಲ್ಲಿ ಸೌತ್ ಕೆನರಾ, ನಾರ್ತ್ ಕೆನರಾ ಅಂತ ಒಂದು ಕಂದಾಯ ವಿಭಾಗವನ್ನು ಮಾಡಿಕೊಂಡು ಆಡಳಿತವನ್ನು ನಡೆಸ್ತಾರೆ. ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಕಾಲ, ಅದಾದ ನಂತರ ಶಿವಪ್ಪ ನಾಯಕರವರ ಕಾಲ, ಅದಾದ ನಂತರ ಬ್ರಿಟಿಷರ ಕಾಲ, ಅದಾದ ನಂತರ ಮಡ್ರಾಸ್ ಪ್ರಾಂತ್ಯ, ಈ ಎಲ್ಲ ಪ್ರಾಂತ್ಯದಲ್ಲೂ ಸೌತ್ ಕೆನರಾ, ನಾರ್ತ್ ಕೆನರಾ ಅನ್ನುವ ಹೆಸರು ಸಾಕಷ್ಟು ಕಡೆ ಉಲ್ಲೇಖ ಅದು ಜನರಲ್ಲಿ ಇತ್ತು. ಅದಾದ ನಂತರ 1956ರಲ್ಲಿ ಭಾಷಾ ವಿಚಾರದಲ್ಲಿ ಏಕೀಕರಣವಾದಾಗ, ಕರ್ನಾಟಕ ಏಕೀಕರಣವಾಗುವಂಥ ಸಂದರ್ಭದಲ್ಲಿ ಈ ಭಾಗ ಮಡ್ರಾಸ್ ಪ್ರಾಂತ್ಯದಿಂದ ಮೈಸೂರು ಸಂಸ್ಥಾನ ಕರ್ನಾಟಕಕ್ಕೆ ಬಂದು ಸೇರಿಕೊಂಡಾಗ ಇದನ್ನು ದಕ್ಷಿಣ ಕನ್ನಡ ಅನ್ನುವ ಹೆಸರನ್ನು ಇದಕ್ಕೆ ಬದಲಾವಣೆ ಮಾಡಲಾಗ್ತದೆ. ಕರ್ನಾಟಕಕ್ಕೆ ಸೇರಿದ್ರಿಂದ ದಕ್ಷಿಣ ಕನ್ನಡ ಅಂತ ಇದನ್ನು ಬದಲಾವಣೆ ಮಾಡಿಕೊಂಡು ಅಲ್ಲಿಂದ ನಾವು ದಕ್ಷಿಣ ಕನ್ನಡ ಅನ್ನುವ ಹೆಸರನ್ನು ನಿರಂತರವಾಗಿ ಉಲ್ಲೇಖ ಮಾಡಿಕೊಂಡು ಅದರ ಹೆಸರಿದೆ. ಈ ರಾಜ್ಯದಲ್ಲಿ ಸಾಕಷ್ಟು ಜಿಲ್ಲೆಗಳಿದೆ. ಸಾಕಷ್ಟು ಜಿಲ್ಲೆಗಳಿಗೆ ಬೇರೆ ಬೇರೆ ಹೆಸರುಗಳಿದ್ದರೂ ಪ್ರತಿ ಜಿಲ್ಲೆಯು ಆ ಒಂದು ಊರಿನ ಅರಸರ, ಸಾಂಸ್ಕೃತಿಕ ನಾಯಕರ, ಅಲ್ಲಿಯ ವೈಶಿಷ್ಟ್ಯತೆಯ ಬಗ್ಗೆ, ಅಲ್ಲಿಯ ಪ್ರಾಂತ್ಯವಾರು ವಿಶೇಷತೆಯ ಬಗ್ಗೆ ಅದು ಉಲ್ಲೇಖವನ್ನು ಮಾಡುತ್ತೆ. ಚಾಮರಾಜನಗರ ಜಯಚಾಮರಾಜೇಂದ್ರ ಒಡೆಯರವರ ಹೆಸರನ್ನು ಇಟ್ಕೊಂಡಿದ್ರೆ ಮೈಸೂರು ಮಹಿಷನ ಊರು ಮೈಸೂರು ಅಂತ ಕರೆಸ್ಕೊಳ್ಳುತ್ತೆ. ನಮ್ಮ ಪಕ್ಕದ ಚಿಕ್ಕಮಗಳೂರು ರುಕುಮಾಂಡ ಎಂಬುವ
ಒಬ್ಬ ಸಾಮಂತ ರಾಜ ತನ್ನ ಮಗಳಿಗೆ ಕೊಟ್ಟಂಥ ಊರಿಗೆ ಚಿಕ್ಕ ಮಗಳ ಊರು ಚಿಕ್ಕಮಗಳೂರು ಅಂತ ಹೆಸರಿಡುತ್ತೆ. ಈ ರೀತಿ ಸುಂದರವಾದ ಕೋಟೆ ಊರು ಚಿತ್ರದುರ್ಗ, ಈ ರೀತಿ ಒಂದೊಂದು ಊರಿಗೆ ಒಂದೊಂದು ಹೆಸರು, ಅದರ ಹಿಂದೆ ಒಂದು ಸಾಂಸ್ಕೃತಿಕವಾದ ಕಾರಣಗಳು ನಾವು ನೋಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಒಳ್ಳೆಯ ಹೆಸರು, ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಆದರೆ ಇದು ಬ್ರಿಟಿಷರವರ ಪಳೆಯುಳಿಕೆ ಅನ್ನೋದು ನಮಗೂ ಎಲ್ಲೋ ಒಂದು ಕಡೆ ಇವತ್ತಿಗೂ ಕಾಡ್ತಾ ಇರುವಂಥ ವಿಚಾರ. ಕಾಲ ಬದಲಾಗ್ತಾ ಇದೆ, ಬದಲಾವಣೆ ಜಗದ ನಿಯಮ. ಯಾವುದೇ ಒಂದು ಹೆಸರು ಅದು ನಿರಂತರವಾಗಿ ಇಡೀ ಇತಿಹಾಸದಲ್ಲಿ ನಾವು ನೋಡಲ್ಲ, ಹೆಸರುಗಳು ಬದಲಾಗ್ತಾನೆ ಇರುತ್ತೆ. ಇದೇನು ನಮ್ಮ ಪ್ರಯತ್ನ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. 1931ರಲ್ಲಿ SU ಪಣಿಯಾಡಿ ಅವರು ಪರಿಷತ್ನಲ್ಲಿ ಇದ್ರ ಬಗ್ಗೆ ಮಂಡನೆಯನ್ನು ಮಾಡಿದ್ದಾರೆ. ಸಾಕಷ್ಟು ತುಳುವರು, ಎಲ್ಲ ಭಾಷಿಕರು, ಎಲ್ಲ ಧರ್ಮದವರು, ಎಲ್ಲ ಪ್ರಾಂತ್ಯದ, ಈ ಭಾಗದ ಎಲ್ಲ ಪ್ರಾಂತ್ಯದವರು, ಅವ್ರನ್ನ ತುಳುವರು ಅಂತ ನಾನು ಕರಿತೇನೆ, ಎಲ್ಲ ತುಳುವರು ಕೂಡ ಅದಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದರು. ಕಾರಣಾಂತರಗಳಿಂದ ಅದು ಅನುಮೋದನೆ ಆಗಲಿಲ್ಲ. ದಕ್ಷಿಣ ಕನ್ನಡ ಈ ಹೆಸರಿನಲ್ಲಿ ಏನೋ ಸೂಚಿಸಬೇಕು. ಏನು ಸೂಚಿಸುತ್ತೆ? ದಕ್ಷಿಣ ಕನ್ನಡ ಎನ್ನುವ ಹೆಸರು ಏನನ್ನು ಸೂಚಿಸುತ್ತೆ? ದಕ್ಷಿಣ ಕನ್ನಡ, ನಾವು ಕರ್ನಾಟಕದ ದಕ್ಷಿಣ ಭಾಗದಲ್ಲಿದ್ದೇವಾ? ಕರ್ನಾಟಕದ ದಕ್ಷಿಣ ಭಾಗ ಯಾವುದು ಅಂತ ಕೇಳಿದ್ರೆ ಅದು ಚಾಮರಾಜನಗರ. ನಾವು ಕರ್ನಾಟಕದ ತುತ್ತ ತುದಿಯ ಪಶ್ಚಿಮ ಭಾಗದಲ್ಲಿದ್ದೇವೆ. ಈ ಹೆಸರು ನಮ್ಮ ದಿಕ್ಕನ್ನು ಸೂಚಿಸಲ್ಲ. ದಕ್ಷಿಣ ಕನ್ನಡ ಎನ್ನುವ ಹೆಸರು, ಕನ್ನಡ ಇಲ್ಲಿಯ ಎಲ್ಲರೂ ಮಾತಾಡುವ ಭಾಷೆ, ಕನ್ನಡಕ್ಕೆ ಅತ್ಯಂತ ಗೌರವ ಪ್ರೀತಿ ಎಲ್ಲವನ್ನು ಇಟ್ಕೊಂಡು ಇಲ್ಲಿಯ ಎಲ್ಲರೂ ಕನ್ನಡವನ್ನು ಮಾತಾಡಲ್ಲ. ಈ ಪ್ರಾಂತ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತುಳು ಮಾತಾಡ್ತಾರೆ. ಕೊಂಕಣಿ, ಬ್ಯಾರಿ, ಕೊಡವ, ಮಲಯಾಳಂ, ಕೊರ್ರ ಭಾಷೆ, ಹವ್ಯಕರ ಭಾಷೆ, ಈ ರೀತಿ ಬೇರೆ ಬೇರೆ ಭಾಷೆಗಳನ್ನು ಈ ಭಾಗದಲ್ಲಿ ಮಾತಾಡ್ತಾರೆ. ಆದ್ದರಿಂದ ಆ ಹೆಸರು ಕೂಡ ಇಲ್ಲಿಗೆ ಸೂಕ್ತ ಅಲ್ಲ. ನಮ್ಮ ನಂಬಿಕೆಗಳನ್ನು ಸೂಚಿಸುವ ಒಂದು ಹೆಸರಾಗಬೇಕು, ನಮ್ಮ ಭಾವನೆಗಳನ್ನು ಬೆಸೆಯುವ ಒಂದು ಹೆಸರಾಗಬೇಕು. ಈ ಹೆಸರು ಸೂಕ್ತ ಅನಿಸ್ತು ನಮಗೆ, ಅದಕ್ಕೆ ಇದನ್ನು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಯಾವ ಹೆಸರು ಶಾಶ್ವತ ಅಲ್ಲ. ಭಾರತ ದೇಶಕ್ಕೆ ಸಿಂಧು ಕಣಿವೆಯಲ್ಲಿ ಸಿಂಧು ನಗರಿ, ಇಂಡಸ್ ವ್ಯಾಲಿ ಅಂದರು. ಅದಾದ ಮೇಲೆ ಹಿಂದೂಸ್ತಾನ ಆಯಿತು, ಭಾರತ ವರ್ಷ, ಭರತಖಂಡ ಎಲ್ಲ ಹೆಸರಾಗಿ ಇವತ್ತು ಇಂಡಿಯಾ ಅನ್ನುವ ಹೆಸರು ಭಾರತ ದೇಶಕ್ಕಿದೆ. ಇದನ್ನು ಹೆಸರು ಜಗದ ನಿಯಮ ಅಂತ ನಾನು ಹೇಳಿದೆ. ಆದ್ದರಿಂದ ನಮ್ಮ ಬೆಳ್ತಂಗಡಿಯನ್ನು ಬೋಲ್ತೇರ್ ಅಂತ ಯಾವುದೋ ಪುರಾತನ ಕಾಲದಲ್ಲೆಲ್ಲ ಒಂದು 40-50 ವರ್ಷದ ಹಿಂದೆ ಬೋಲ್ತೇರ್ ಅನ್ನುವ ಹೆಸರಿತ್ತು, ಈಗ ಬೆಳ್ತಂಗಡಿ ಅಂತಿದ್ದಾರೆ. ನಮ್ಮ ಬೆದ್ರಕ್ಕೆ ಬೆದ್ರ ಅಂತಿದ್ರು, ಇವತ್ತು ಮೂಡುಬಿದ್ರೆ ಅನ್ನುವ ಹೆಸರು ಬಂದಿದೆ. ಈಗ ಹೊಸ ಯುಗದಲ್ಲಿ ಒಂದು ಹೊಸ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದು ಬ್ರ್ಯಾಂಡಿಂಗ್ನ ಕಾಲಘಟ್ಟ. ಬ್ರ್ಯಾಂಡಿಂಗ್, ಬ್ರ್ಯಾಂಡ್ ಅಂಬಾಸಿಡರ್, ಬ್ರ್ಯಾಂಡ್ ಲೋಗೋಗಳು ಇವತ್ತು ವಿಶ್ವವಿಖ್ಯಾತವಾಗಿ ರಾರಾಜಿಸುವಂಥ ಒಂದು ವಿಚಾರವಾಗಿದೆ. SM ಕೃಷ್ಣರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಬ್ರ್ಯಾಂಡ್ ಬ್ಯಾಂಗ್ಳೂರು ಅನ್ನುವ ಕಾನ್ಸೆಪ್ಟನ್ನು ತಂದರು. ಒಂದಷ್ಟು ಬುದ್ಧಿಜೀವಿಗಳು, ಒಂದಷ್ಟು ಉದ್ಯಮದವರು, ಒಂದಷ್ಟು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದವ್ರನ್ನ ಸೇರಿಸ್ಕೊಂಡು ಬ್ರ್ಯಾಂಡ್ ಬ್ಯಾಂಗ್ಳೂರನ್ನ ಗಟ್ಟಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅವರೊಂದು ಸಮಿತಿಯನ್ನು ರಚನೆ ಮಾಡಿದ್ರು. ಅವತ್ತಿನಿಂದ ಬ್ರ್ಯಾಂಡ್ ಬ್ಯಾಂಗ್ಳೂರು ಇವತ್ತು ವಿಶ್ವವಿಖ್ಯಾತವಾಗಿ ಸಾಕಷ್ಟು ಜನರನ್ನು ಆಕರ್ಷಿಸುವಂಥ ಒಂದು ಕೇಂದ್ರವಾಗಿದೆ. ಇವತ್ತು ನಾವು ಕೂಡ ಅದರಲ್ಲಿದ್ದೇವೆ. ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಹೆಸರುಗಳನ್ನು, ಜಿಲ್ಲೆಗಳ ಹೆಸರುಗಳನ್ನು ಬದಲಾವಣೆ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿದ್ದಂಥ ರಾಮನಗರ ಜಿಲ್ಲೆ, ಬೆಂಗಳೂರಿಂದ ಸರಿಸುಮಾರು 20-30 ನಿಮಿಷ ದೂರದಲ್ಲಿರುವಂಥ ರಾಮನಗರ ಜಿಲ್ಲೆಗೆ ಇವತ್ತು ಬೆಂಗಳೂರು ದಕ್ಷಿಣ ಅನ್ನೋ ಹೆಸರನ್ನು ಅನುಮೋದನೆಯನ್ನು ಮಾಡಿದ್ದಾರೆ. ಕಳೆದ ಕ್ಯಾಬಿನೆಟ್ನಲ್ಲಿ ನಮ್ಮ ಬಾಗೇಪಲ್ಲಿಯನ್ನು ಭಾಗ್ಯನಗರ, ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದಂಥ ಭಾಗ್ಯನಗರ ಎನ್ನುವ ಹೆಸರನ್ನು ಸೂಚನೆ ಮಾಡಿದ್ದಾರೆ. ಬಾಗೇಪಲ್ಲಿ ಅನ್ನೋದು ಒಂದು ಪಲ್ಲಿ ಅಂದರೆ ತೆಲುಗಿನಲ್ಲಿ ಹಳ್ಳಿ ಅಂತ ವಿಚಾರ, ಕನ್ನಡದ ಹೆಸರಾಗಬೇಕು ಅಂತೇಳಿ ಭಾಗ್ಯನಗರ ಅನ್ನುವ ಹೆಸರನ್ನು ಬಾಗೇಪಲ್ಲಿಗೆ ಕೊಟ್ಟರು. ಗ್ರಾಮಾಂತರ ಭಾಗದಲ್ಲಿ ಇರುವಂಥ ಒಂದು ಸಣ್ಣ ಊರಿಗೂ ಕೂಡ ವಿಶ್ವವಿಖ್ಯಾತಿಯ ಹೆಸರು ಜೊತೆ ಜೋಡಣೆ ಆದಾಗ ಅದರ ಬ್ರ್ಯಾಂಡ್, ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅದಕ್ಕೆ ವಿಶ್ವದ ಮನ್ನಣೆ ಸಿಗುತ್ತೆ ಅನ್ನೋದು ಇದರ ಹಿಂದಿರುವಂಥ ಒಂದು ಸಣ್ಣ ವಿಚಾರ. ಸಾಮಾನ್ಯವಾಗಿ ನಮ್ಮನ್ನು ಯಾರಾದರೂ ನೀವು ಯಾವ ಊರಿನವರಪ್ಪ ಅಂತ ಹೇಳಿದ್ರೆ ನಾವು ತಟ್ ಅಂತ ಹೇಳುವಂಥ ವಿಚಾರ, ನಾವು ಮಂಗಳೂರಿನವರು ಅಂತೇಳಿ. ನಾವು ಯಾರಾದರೂ ಹೋಗಿ ನೀವು ಎಲ್ಲಿರೋರು ಅಂತ ಹೇಳಿದ್ರೆ ಅವರು ಹೇಳುವಂಥ ವಿಚಾರ ನಾವು ಮಂಗಳೂರಿನವರು. ಅವರು ಮೂಲತಃ ಮಂಗಳೂರು ತಾಲೂಕು, ಮಂಗಳೂರು ನಗರದವರೇ ಆಗಬೇಕಾಗಿರಲಿಲ್ಲ. ಯಾರೋ ಉಳ್ಳಾಲದವರು ಸಿಕ್ಕಿದಾಗ ಅವರು ಕೂಡ ಹೇಳೋದು ನಾನು ಮಂಗಳೂರಿನವನು ಅಂತ, ಯಾರೋ ಬಂಟ್ವಾಳದವ್ರು ಸಿಕ್ಕಿದಾಗ ಕೂಡ ಅವರು ಕೂಡ ಹೇಳೋದು ನಾನು ಮಂಗಳೂರಿನವನು ಅಂತ. ಆದ್ದರಿಂದ ವಿಶ್ವ ಮಾನ್ಯತೆಯನ್ನು ಪಡೆದಂಥ ಹೆಸರು ಅದು ಮಂಗಳೂರು. ಆದ್ದರಿಂದ ಇಲ್ಲಿಯ ಏರ್ಪೋರ್ಟ್ ಆಗಿರ್ಬೋದು, ಇಲ್ಲಿಯ ರೈಲ್ವೆ ಸ್ಟೇಷನ್ನು, ಇಲ್ಲಿಯ ಬಂದರು ನ್ಯೂ ಮಂಗಳೂರು ಪೋರ್ಟ್ ಅನ್ನೋದು, ಇಲ್ಲಿಯ ದೊಡ್ಡ ದೊಡ್ಡ ಕಾರ್ಖಾನೆ MRPL ಅಲ್ಲಿ ಇರುವಂಥ ಹೆಸರು ಮಂಗಳೂರು ರಿಫೈನರಿ, MCF ಮಂಗಳೂರು ಕಾರ್ಪೊರೇಷನ್, ಮಂಗಳೂರು ಕೆಮಿಕಲ್ಸ್ ಅನ್ನೋ ವಿಚಾರ. ಇಲ್ಲಿಯ ಹೈವೇಗಳು ಬೆಂಗಳೂರು ದಕ್ಷಿಣ ಕನ್ನಡ ಹೈವೇ ಅಂತ ನಾವು ಯಾವತ್ತೂ ಹೇಳಲ್ಲ, ನಾವು ಹೇಳೋದು ಬೆಂಗಳೂರು ಹೈವೇ ಅಂತ ಹೇಳ್ತೀವಿ. ಇಲ್ಲಿಯ
ಪತ್ರಿಕೆ ತಮ್ಮೆಲ್ಲರ ಮಾಧ್ಯಮ ಮಿತ್ರದಲ್ಲಿ ಇರ್ತಿದ್ದ ಇಲ್ಲಿಯ ಪ್ರಪ್ರಥಮ ಪತ್ರಿಕೆ, ಈ ರಾಜ್ಯದ ಪ್ರಥಮ ಪತ್ರಿಕೆಯನ್ನು ಮಂಗಳೂರು ಸಮಾಚಾರ ಅಂತ ಕರೀತಾರೆ. ಇಲ್ಲಿಯ ತಿನಿಸುಗಳು, ಇಲ್ಲಿಯ ಬನ್ಸನ್ನು ಮಂಗಳೂರು ಬನ್ಸ್ ಅಂತಾರೆ. ಇಲ್ಲಿಯ ಸಾಮರಸ್ಯ ಸೂಸುವ ಇಲ್ಲಿಯ ಮಲ್ಲಿಗೆಯನ್ನು ಮಂಗಳೂರು ಮಲ್ಲಿಗೆ ಅಂತಾರೆ. ಇಲ್ಲಿಯ ಹಂಚನ್ನು ಮಂಗಳೂರು ಟೈಲ್ಸ್ ಅಂತಾರೆ. ಇದು ವಿಶ್ವವಿಖ್ಯಾತಿಯನ್ನು ಪಡೆದಿರುವಂಥ ಹೆಸರು. ಆದ್ದರಿಂದ ಬೇರೆ ಊರಿನ ಜನ ನಮ್ಮನ್ನು ಸಂಬೋಧಿಸುವಾಗ ಇವರು ಮಂಗಳೂರಿನವರು ಅಂತ ಹೇಳ್ತಾರೆ. ಇಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಈ ಊರಿಗೆ ಪ್ರೀತಿಯಿಂದ ಬೇರೆ ಬೇರೆ ಹೆಸರನ್ನು ಕರೀತಾರೆ. ಕುಡ್ಲ ಅಂತಾರೆ, ಕೊಡಿಯಾಲ ಅಂತಾರೆ, ಮೈಕಲ ಅಂತಾರೆ, ಮಂಗಳಾಪುರಂ ಅಂತಾರೆ. ಆದರೆ ಸಾರ್ವತ್ರಿಕವಾಗಿ ಎಲ್ಲರೂ ಅಸ್ಮಿತೆಯನ್ನು ತೋರಿಸುವಂಥ ಹೆಸರು ಅದು ಮಂಗಳೂರು. ಆದ್ದರಿಂದ ಈ ಹೆಸರನ್ನು ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ. ನಮ್ಮ ಅಭಿಪ್ರಾಯ ಅಂತಿಮ ಅಲ್ಲ, ನಾವೇ ಏನೋ ಇಲ್ಲಿ ಎಕ್ಸ್ಪರ್ಟ್ಗಳು, ನಮ್ಮ ಅಭಿಪ್ರಾಯ ಅಂತಿಮ ಅಲ್ಲ. ನಾವು ಜನರ ಅಭಿಪ್ರಾಯವನ್ನು ಇದರಲ್ಲಿ ಸಂಗ್ರಹಣೆ ಮಾಡಬೇಕಾಗಿದೆ. ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತೇವೆ. ತುಳು ರಂಗಭೂಮಿ ಮತ್ತು ತುಳು ಚಿತ್ರರಂಗ ಇವತ್ತು ತುಳು ಭಾಷೆಗೆ ಅತ್ಯಂತ ಹೆಚ್ಚು ಪ್ರತಿದಿನ ಶ್ರಮಿಸ್ತಾ ಇರುವಂಥ ಅದನ್ನು ಜೀವಂತವಾಗಿ ಇಟ್ಕೊಂಡಿರೋರು ತುಳು ರಂಗಭೂಮಿ ಮತ್ತು ತುಳು ಚಿತ್ರರಂಗದವರು. ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಣೆ ಮಾಡ್ತೇವೆ. ತುಳು ಸಾಹಿತಿಗಳಿದ್ದಾರೆ, ತುಳು ಕಲಾವಿದರಿದ್ದಾರೆ, ನೆಲಮೂಲದ ಕಲೆಗಾರರು. ಇವತ್ತು ಕತ್ತಲ್ ಸರ್ ಅವರು ಹೇಳಿದ್ರು, ನೆಲಮೂಲದ ಕಲೆಯ ಆರಾಧಕರಿದ್ದಾರೆ. ಆ ಆರಾಧಕರ ದಿನನಿತ್ಯದ ನುಡಿಗಟ್ಟಿನಲ್ಲಿ ಈ ಹೆಸರುಗಳು ಉಲ್ಲೇಖ ಆಗುತ್ತೆ. ಇದನ್ನು ಜೀವಂತಿಕೆಯಲ್ಲಿ ಇಟ್ಕೊಂಡಿರುವಂಥವ್ರು. ಅವರ ಅಭಿಪ್ರಾಯಗಳನ್ನು ಕೂಡ ನಾವು ಸಂಗ್ರಹಣೆ ಮಾಡಿ ನಾವು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತ ಆಲೋಚನೆಯನ್ನು ಮಾಡಿದ್ದೇವೆ. ನಮಗೆ ಒಂದು ಒಳ್ಳೆ ಕಾಲ ಕೂಡ ಬಂದಿದೆ. ಯಾಕಂತ ಹೇಳಿದ್ರೆ ಪ್ರತಿ ಸತಿ ವಿಧಾನಸಭೆಗಳು ಪ್ರಾರಂಭ ಆದಾಗ ಅತಿ ಹೆಚ್ಚು ಬಾರಿ ತುಳುವಲ್ಲಿ ಮಾತಾಡುವಂಥ ಕಾಲ ಅದು ಈ ಕಾಲಘಟ್ಟ. ಯಾಕಂತ ಹೇಳಿದ್ರೆ ಅದರ ಅಧ್ಯಕ್ಷರು ಕೂಡ ಈ ಊರಿನವರು, ಖಾದರ್ರವರು ಆಗಿದ್ದಾರೆ. ಸಾಕಷ್ಟು ಜನ ಶಾಸಕರು ಕೂಡ ತುಳು ಬಗ್ಗೆ ಒಂದು ಅಭಿಮಾನವನ್ನು ಇಟ್ಕೊಂಡು ತುಳುವಲ್ಲಿ ಅಲ್ಲಿ ಮಾತಾಡಿದಾಗ ನಮಗೆ ಮೈ ರೋಮಾಂಚನ ಆಗುತ್ತೆ. ಆದ್ದರಿಂದ ಈ ಕಾಲಘಟ್ಟದಲ್ಲಿ ಇದು ಸಾಧ್ಯ ಇದೆ ಅಂತ ಇದನ್ನು ನಾವು ಪ್ರತಿಪಾದನೆಯನ್ನು ಅಲ್ಲಿ ಕೂಡ ಮಾಡ್ತೇವೆ. ಬ್ರ್ಯಾಂಡ್ ಮ್ಯಾಂಗ್ಳೂರ್ ಜಾಗತಿಕ ಮಟ್ಟದಲ್ಲಿ ಅದು ಹೆಸರನ್ನು ಮಾಡಬೇಕು. ಎಲ್ಲೋ ಸುಳ್ಯ ಅಥವಾ ಬೆಳ್ತಂಗಡಿಯಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿರೋರು, ಒಂದು ಕಾರ್ಖಾನೆಯನ್ನು ಪ್ರಾರಂಭ ಮಾಡಿರೋರು, ಅಥವಾ ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿರೋರು, ಅವರಿಗೆ ನಾವು ಮಂಗಳೂರು ಅಂತ ಹೇಳಿದಾಗ ಅದು ವಿಶ್ವ ಮಾನ್ಯತೆಯನ್ನು ಕೊಡುತ್ತೆ, ಅವ್ರಿಗೊಂದು ಐಡೆಂಟಿಟಿಯನ್ನು ಕೊಡುತ್ತೆ ಅನ್ನೋದು ನಮ್ಮೆಲ್ಲರ ಗ್ಲೋಬಲ್ ಐಡೆಂಟಿಫಿಕೇಷನ್ ಕೊಡುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಆದ್ದರಿಂದ ಇದಾದ ನಂತರ ನಾವು ಜನಪ್ರತಿಗಳನ್ನು ಭೇಟಿ ಮಾಡ್ತೇವೆ. ಪ್ರಪ್ರಥಮವಾಗಿ ಉಸ್ತುವಾರಿ ಸಚಿವರುಗಳನ್ನು, ನಮ್ಮ ಶಾಸಕರುಗಳನ್ನು, ವಿಧಾನ ಪರಿಷತ್ ಸದಸ್ಯರನ್ನು, ನಮ್ಮ ಸ್ಪೀಕರ್ ಅವರನ್ನು ಮತ್ತು ಮುಂದಿನ ದಿನಗಳಲ್ಲಿ CMನವ್ರನ್ನ ಕೂಡ ಭೇಟಿ ಮಾಡಿ ಇದಕ್ಕೆ ಒಂದು ಬೇಡಿಕೆಯನ್ನು ನಾವು ಅವ್ರ ಮುಂದೆ ಇಡಲಿಕ್ಕಿದ್ದೇವೆ. ಕಂದಾಯ ಇಲಾಖೆಯ ಎಲ್ಲ ಬದಲಾವಣೆಗಳು ಯಾವ ರೀತಿ ಆಗಬೇಕು, ಅದು ಕಾನೂನಾತ್ಮಕವಾಗಿ ಅದಕ್ಕೆ ಯಾವ ಪೂರಕ ದಾಖಲೆಗಳನ್ನು ಕೊಡಬೇಕು, ಅದರ ಇತಿಹಾಸವನ್ನು ಕೊಡಬೇಕು, ಆ ಎಲ್ಲದನ್ನು ನಮ್ಮ ತಂಡದವರು ಕ್ರೋಢೀಕರಿಸ್ತಾ ಇದ್ದಾರೆ. ಅದನ್ನು ಕೂಡ ನಾವು ಸಲ್ಲಿಸ್ತೇವೆ. ಇನ್ನು ಇದೊಂದು ನೀವು ಅಂದ್ಕೊಂಡಿರ್ಬೋದು ಯಾಕೆ ಎಲ್ಲರೂ ಸೇರಿದ್ದೀರಾ ಅಂತ. ಇದೊಂದು ಪ್ರೀತಿಯ, ಸಾಮರಸ್ಯದ, ಸಹಬಾಳ್ವೆಯ ಹೆಜ್ಜೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಹೆಜ್ಜೆ ಸಾಕಷ್ಟು ಮುಂದೆ ಹೋಗಲಿ ಅನ್ನೋದು ನನ್ನ ಆಶಯ. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.